ಪ್ರತಿ ವರ್ಷ ಪ್ರೇಮಿಗಳ ದಿನಾಚರಣೆಯಂದು ಒಂದಷ್ಟು ವಾದ ವಿವಾದಗಳು ನಡೀತಾನೆ ಇರುತ್ತೆ. ಪ್ರೇಮಿಗಳ ದಿನಾಚರಣೆ ಆರಂಭವಾಗೋದಕ್ಕೆ ಮೊದಲೇ ಅದಕ್ಕೆ ವಿರೋಧನೂ ಇರುತ್ತೆ, ಪರವಾಗಿ ಹೇಳಿಕೆಗಳಿರುತ್ತೆ. ಆದರೆ ಈ ಬಾರಿ ಉಡುಪಿಯಲ್ಲಿ ಪ್ರೇಮಿಗಳ ದಿನಾಚರಣೆಯನ್ನು ಅತ್ಯಂತ ವಿಶಿಷ್ಟ ರೀತಿಯಲ್ಲಿ ಆಚರಿಸಲಾಯಿತು. ಗೋ ಆಲಿಂಗನ ಮಾಡಿಕೊಳ್ಳುವ ಮೂಲಕ ವ್ಯಾಲೆಂಟೈನ್ಸ್ ಡೇ ಆಚರಣೆ ಮಾಡಲಾಯಿತು. ಮಣಿಪಾಲದ ಶಿವಪಾಡಿ ದೇವಸ್ಥಾನದಲ್ಲಿ ಈ ಒಂದು ವಿಶಿಷ್ಟ ಆಚರಣೆ ನಡೆಯಿತು. ಇತ್ತೀಚೆಗಷ್ಟೇ ಕೇಂದ್ರ ಸರ್ಕಾರ ಪ್ರೇಮಿಗಳ ದಿನಾಚರಣೆಯಂದು ಗೋ ಅಪ್ಪುಗೆಗೆ ಆಸಕ್ತಿ ವಹಿಸಿತ್ತು. ಪ್ರಾಣಿ ಕಲ್ಯಾಣ ಮಂಡಳಿ ಗೋ ಅಪ್ಪುಗೆ ಆದೇಶ ಮಾಡಿತ್ತು. ಬಳಿಕ ವಿವಾದ ಉಂಟಾದ ಹಿನ್ನೆಲೆಯಲ್ಲಿ ಆ ಸೂಚನೆ ವಾಪಸ್ ಪಡೆದಿತ್ತು. ಮಣಿಪಾಲದ ಉಮಾಮಹೇಶ್ವರ ದೇವಸ್ಥಾನದಲ್ಲಿ ನಡೆದ ಈ ಒಂದು ಗೋ ಆಲಿಂಗನ ಆಚರಣೆಯಲ್ಲಿ ಅನೇಕ ಜನ ಪಾಲ್ಗೊಂಡಿದ್ದರು.